ನಮ್ಮ ಎಲ್ಲಾ ವೀಕ್ಷಕರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರ. ನಾನು ವಿದ್ಯಾಪ್ರಭು ಕಾರ್ಕಳದಿಂದ. ಇವತ್ತಿನ ವಿಡಿಯೋದ ವಿಶೇಷತೆ ಏನೆಂದು ನಮ್ಮ ಥಂಬ್ನೇಲ್ ನೋಡಿ ನಿಮಗೆ ತಿಳಿದಿರಬಹುದು. ನಮ್ಮ ದೇಶದಲ್ಲಿ ಗೋಮಾತೆಯನ್ನು ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೇವತೆ ಎಂದು ನಂಬಿರುತ್ತಾರೆ. ಈ ಮಾತಂತೂ 100% ಸತ್ಯ, ನಾನು ನಂಬುತ್ತೇನೆ. ವೀಕ್ಷಕರೇ, ಪುರಾತನ ಕಾಲದಿಂದಲೂ ಗೋಮಾತೆಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜಿಸುತ್ತಾರೆ. ನಿಮಗಿದು ತಿಳಿದಿದೆಯಲ್ಲವೇ? ನಮ್ಮ ಸಂಸ್ಕೃತಿಯಲ್ಲಿ ಗೋವಿಗೆ ಇಷ್ಟು ಪ್ರಾಮುಖ್ಯತೆ ಯಾಕೆ ಕೊಡುತ್ತಾರೆ? ಗೋಪೂಜೆಯನ್ನು ಯಾಕೆ ಮಾಡುತ್ತಾರೆ? ಹಲವಾರು ಜನರು ಅದಕ್ಕೆ ನವಧಾನ್ಯವನ್ನು ತಿನ್ನಿಸುತ್ತಾರೆ. ಇದೆಲ್ಲ ಯಾಕೆ ಮಾಡ್ತಾರೆಂಬುದು ಕಾಡುವ ಪ್ರಶ್ನೆ ಸಹಜ. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನಮ್ಮ ವಿಡಿಯೋದಲ್ಲಿ ನೀವು ನೋಡಬಹುದು. ಇವತ್ತು ನಾನು ಕಾರ್ಕಳ ಶ್ರೀ ವೆಂಕಟರಮಣ ದೇವಸ್ಥಾನದ ವೆಂಕಟರಮಣ ಗೋಶಾಲೆಯಲ್ಲಿದ್ದೇನೆ. ಇವತ್ತು ನಾವು ಗೋಪೂಜೆಯ ವೈಶಿಷ್ಟ್ಯತೆ ಮತ್ತು ಇಲ್ಲಿಯ ಮುದ್ದಾದ ಗೋವುಗಳನ್ನು ನೋಡೋಣ. ನಮ್ಮ ಇಂದಿನ ವಿಡಿಯೋ ನಿಮಗೆ ಇಷ್ಟವಾಗುತ್ತದೆ ಎಂದು ಭಾವಿಸ್ತೇನೆ. ನಮ್ಮ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ, ಲೈಕ್ ಮಾಡಿ, ಆಪ್ತರೊಂದಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುದ್ದಾದ ಗೋವುಗಳನ್ನು ನೋಡುವ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಬನ್ನಿ ವೀಕ್ಷಕರೇ, ಮುದ್ದಾದ ಗೋವುಗಳನ್ನು ನೋಡೋಣ. ನೋಡಿ ವೀಕ್ಷಕರೇ, ಇದುವೇ ನಮ್ಮ ಕಾರ್ಕಳದ ಶ್ರೀ ವೆಂಕಟರಮಣ ಗೋಶಾಲಾ ಟ್ರಸ್ಟ್. ಇದು ಕಾರ್ಕಳದಲ್ಲಿನ ಶೇಷಾದ್ರಿ ನಗರದಲ್ಲಿದೆ. ಇನ್ನು ಸ್ಪಷ್ಟವಾಗಿ ಹೇಳಬೇಕಾದ್ರೆ ತೆಳ್ಳಾರ್ ರೋಡಿನ ನಿಟ್ಟೆ ಗಾಜರಿಯಾ ಹಾಸ್ಪಿಟಲ್ನ ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ಗೆ ತಿರುಗಿದ್ರೆ ನೀವು ಗೋಶಾಲೆಯನ್ನು ತಲುಪ್ತೀರಿ. ವೀಕ್ಷಕರೇ, ಗೋಶಾಲೆಯನ್ನು ಪ್ರವೇಶಿಸುವ ಮುನ್ನ ನಮಗೆ ಇಲ್ಲಿ ವಿಡಿಯೋವನ್ನು ಮಾಡಲು ಅವಕಾಶ ಕೊಟ್ಟ ಹಾಗೂ ಅನುಮತಿಯನ್ನು ನೀಡಿದ ಶ್ರೀ ಸುರೇಶ್ ಕಿಣಿಮಾಮ್ ಹಾಗೂ ಆಡಳಿತ ಮಂಡಳಿಯವರಿಗೆ ನಮ್ಮ ವೀಕ್ಷಾ ತಂಡದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ನೋಡಿ ವೀಕ್ಷಕರೇ, ನಾವು ಗೋಶಾಲೆ ಪ್ರವೇಶಿಸಿದಂತೆಯೇ ಕಾರ್ಕಳದ ಚಪ್ಪರ ಶ್ರೀನಿವಾಸ ಶ್ರೀ ವೆಂಕಟರಮಣ ದೇವರ ಸಾನ್ನಿಧ್ಯವನ್ನು ನೋಡಬಹುದು. ನಮ್ಮ ಶ್ರೀ ವೆಂಕಟರಮಣ ದೇವರು ನಿಮಗೆಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ನೀಡಲೆಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಬನ್ನಿ ವೀಕ್ಷಕರೇ, ಮುದ್ದಾದ ಗೋವುಗಳನ್ನು ನೋಡೋಣ. ನೋಡಿ ವೀಕ್ಷಕರೇ, ಈ ಗೋಶಾಲೆಯಲ್ಲಿ ಬಗೆ ಬಗೆಯ ಬಣ್ಣದ ವಿವಿಧ ತಳಿಯ ಹಸುಗಳನ್ನು ನೀವು ನೋಡಬಹುದು. ನಿಮ್ಮ ಮಕ್ಕಳನ್ನು ಕರೆದುಕೊಂಡು ಬಂದರೆ ಅವರು ತುಂಬಾ ಸಂತೋಷ ಪಡುತ್ತಾರೆ. ನೋಡಿ ವೀಕ್ಷಕರೇ, ಇದುವೇ ಕಪಿಲಾ ಗೋವು. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಇದು ಬಹಳ ಪೂಜನೀಯ ಗೋವು. ಇದನ್ನು ಕಬೇತಿ ಕಾಮಧೇನು ಎಂದು ಕರೆಯುತ್ತಾರೆ. ನಿಮಗೆ ಗೊತ್ತಿದೆಯೇ ವೀಕ್ಷಕರೇ, ಈ ಕಪಿಲಾ ಗೋವು ಬೇಡಿದನ್ನು ಕೊಡುವ ಕಾಮಧೇನು ಎಂದು ನಂಬುತ್ತಾರೆ. ಈ ಹಸುವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜಿಸಿದರೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎಂಬುದು ನಮ್ಮ ಹಿರಿಯರ ನಂಬಿಕೆ. ಅಷ್ಟೇ ಅಲ್ಲ ವೀಕ್ಷಕರೇ, ಈ ಕಪಿಲಾ ಗೋವಿಗೆ ನವಧಾನ್ಯವನ್ನು ತಿನ್ನಿಸುತ್ತಾರೆ. ಹಿಂದಿನ ದಿನವೇ ನವಧಾನ್ಯವನ್ನು ನೆನೆಸಿ ಬೆಳಗಿನ ಜಾವ ನವಧಾನ್ಯದೊಂದಿಗೆ ಬೆಲ್ಲದ ತುಂಡನ್ನು ಇಟ್ಟು ಆ ಗೋವಿಗೆ ತಿನ್ನಿಸಿ ಪೂಜೆಯನ್ನು ಮಾಡಿ ಇಷ್ಟಾರ್ಥ ಸಿದ್ಧಿಗೊಳಿಸುತ್ತಾರೆ. ಇಲ್ಲಿ ಗೋವುಗಳು ಮಾತ್ರವಲ್ಲ, ವಿವಿಧ ತಳಿಯ ಹಸುಗಳ ಪುಟ್ಟ ಪುಟ್ಟ ಕರುಗಳನ್ನು ನೋಡಿ ತುಂಬಾ ಆನಂದಿಸಬಹುದು. ನೋಡಿ ವೀಕ್ಷಕರೇ, ಈ ಪುಟ್ಟ ಕರುವನ್ನು ನೋಡಿ ನಾನು ತುಂಬಾನೇ ಆನಂದಪಟ್ಟೆ. ನೀವು ಕೂಡ ಆನಂದ ಪಡುವಿರೆಂದು ನಾನು ಭಾವಿಸ್ತೇನೆ. ನೋಡಿ ವೀಕ್ಷಕರೇ, ಈ ಪುಟ್ಟ ಕರುವಿನ ಆರೈಕೆ ಎಷ್ಟು ಚೆನ್ನಾಗಿ ಮಾಡುತ್ತಾರೆಂದು. ಈ ದೃಶ್ಯವನ್ನು ನೋಡಿ ನಾನು ತುಂಬ ಭಾವುಕಳಾದೆ. ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ನನಗೆ ತಿಳಿಸಿ. ಇಲ್ಲಿ ನೋಡಿ ವೀಕ್ಷಕರೇ, ತಾಯಿ ಹಸುವಿನ ಪುಟ್ಟ ಕರುವಿನ ಪ್ರೀತಿಯ ಬಾಂಧವ್ಯ. ಈ ಶ್ರೇಷ್ಠವಾದ ಬಾಂಧವ್ಯವನ್ನು ನೋಡಿ ಮನಸ್ಸು ಉಲ್ಲಾಸದಿಂದ ಕುಣಿಯಿತು. ನಮ್ಮ ಹಿಂದೂ ಧರ್ಮದಲ್ಲಿ ಗೋವಿಗೆ ತಾಯಿಯ ಸ್ಥಾನವನ್ನು ನೀಡಲಾಗಿದೆ. ಇಲ್ಲಿ ತಾಯಿ ಮತ್ತು ಮಗುವಿನ ಪ್ರೀತಿಯ ಬಾಂಧವ್ಯವನ್ನು ಕಾಣಬಹುದು. ಇಲ್ಲಿಯ ಗೋವುಗಳನ್ನು ನೋಡುವ ಮುನ್ನ ನಾವು ಗೋವುಗಳ ಬಗ್ಗೆ ಸ್ವಲ್ಪ ವಿಷಯಗಳನ್ನು ತಿಳಿದುಕೊಳ್ಳೋಣ. ಗೋವಿನ ಮುಖದಲ್ಲಿ ಬ್ರಹ್ಮನನ್ನು, ಕಣ್ಣುಗಳಲ್ಲಿ ವಿಷ್ಣುವನ್ನು, ಕಂಠದಲ್ಲಿ ರುದ್ರನನ್ನು, ಕೊಂಬುಗಳಲ್ಲಿ ಸೂರ್ಯಚಂದ್ರರನ್ನು, 4 ಪಾದಗಳಲ್ಲಿ 4 ವೇದಗಳನ್ನು, 4 ಕಾಲುಗಳ 8 ಗೊರಸುಗಳಲ್ಲಿ 8 ದಿಕ್ಪಾತಿಗಳನ್ನು, ಬಾಲದಲ್ಲಿ ಸರ್ಪ ಸಂತತಿಯನ್ನು, ರೋಮ ರೋಮಗಳಲ್ಲಿ ಕೋಟಿ ಕೋಟಿ ದೇವತೆಗಳನ್ನು, ಕೆಚ್ಚಲಿನಲ್ಲಿ ಅಮೃತವನ್ನು,
ಕಂಡ ದೇಶ ನಮ್ಮದು. ಹಸುವನ್ನು ಕಪಿಲ, ಕಾಮಧೇನು, ಗೋವು, ಗೆಂದಿ ಎಂದು ಹಲವಾರು ಹೆಸರುಗಳಿಂದ ಕರೆಯಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಹಸುವಿಗೆ ಶ್ರೇಷ್ಠವಾದ ಸ್ಥಾನಮಾನ ಗೌರವವಿದೆ. ಗೋಮಾತೆಯನ್ನು ಪೂಜಿಸಿದರೆ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕೂಡ ನಾವು ಕಾಣಬಹುದು. ಹಲವಾರು ಶುಭ ಸಮಾರಂಭಗಳಲ್ಲಿ ಗೋವನ್ನು ಮೊದಲು ಪೂಜಿಸಿ ಮತ್ತೆ ಕಾರ್ಯಾರಂಭವನ್ನು ಮಾಡುತ್ತಾರೆ. ಮನೆಯಲ್ಲಿ ಪೂಜೆ ಇದ್ದರೆ ಗೋವಿನ ಹಾಲಿನ ಪಂಚಾಮೃತವನ್ನು ತಯಾರಿಸಿ ದೇವರಿಗೆ ಸಮರ್ಪಣೆ ಮಾಡುತ್ತಾರೆ. ಇನ್ನು ಹಸುವಿನ ಉಪಯೋಗದ ಬಗ್ಗೆ ನಾನು ನಿಮಗೆ ತಿಳಿಸುವ ಅವಶ್ಯಕತೆಯೇ ಇಲ್ಲ. ಹಾಲು, ಮೊಸರು, ಮಜ್ಜಿಗೆ, ತುಪ್ಪ, ಇನ್ನು ಸೆಗಣಿಯಿಂದ ಭರಣಿ, ಹಸುವಿನ ಮೂತ್ರದಿಂದ ರೋಗ ನಿರೋಧಕ ಔಷಧಿಗಳು. ಇಲ್ಲಿ ನೋಡಿ ವೀಕ್ಷಕರೇ, ಈಗಷ್ಟೇ ಕರೆದ ತಾಜಾ ಹಾಲು. ಇಲ್ಲಿಂದ ತುಂಬ ಜನರು ಹಾಲನ್ನು ಮನೆಗೆ ತೆಗೆದುಕೊಂಡು ಹೋಗುತ್ತಾರೆ. ನೆನೆಸಿದ ನವಧಾನ್ಯವನ್ನು ಹಸುವಿಗೆ ಕೊಡುವುದರಿಂದ ಗ್ರಹಗತಿ ದೋಷ ನಿವಾರಣೆಯಾಗುತ್ತದೆ ಎಂದು ನಂಬಿಕೆ ಇದೆ. ಬಲಿಪಾಡ್ಯಮಿಯಂದು ನಾವು ಕೂಡ ಇಲ್ಲಿ ಗೋಶಾಲೆಯಲ್ಲಿ ಗೋಪೂಜೆ ಮಾಡಲು ಬಂದಿದ್ದೆವು. ಅವಲಕ್ಕಿ ಮತ್ತು ಬೆಲ್ಲದ ಮಿಶ್ರಣವನ್ನು ಮಾಡಿ ಕೂಡ ಗೋವಿಗೆ ಗೋಪೂಜೆ ಎಂದು ತಿನ್ನಿಸುತ್ತಾರೆ. ಕೆಲವು ಕಡೆ ಹರಸಿನ ಎಲೆಯ ಗಟ್ಟಿಯನ್ನು ಕೂಡ ಗೋವಿಗೆ ತಿನ್ನಿಸುತ್ತಾರೆ. ಬೆಳಿಗ್ಗೆ ಬೇಗ ದನಗಳಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಶೇಡಿಯಿಂದ ಇಡೀ ಮೈಗೆ ಅಲಂಕಾರವನ್ನು ಮಾಡುತ್ತಾರೆ. ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೋಡಿ ರೌಂಡ್ ರೌಂಡ್ ಹಾಕಿದ್ದಾರೆ ಮತ್ತು ಹೂವಿನ ಮಾಲೆಯನ್ನು ಹಾಕಿ ಗೋವನ್ನು ಪೂಜೆ ಮಾಡುತ್ತಾರೆ. ನೋಡಿ, ಶಾಲಿನಿ ಅಕ್ಕನವರು ಗೋವಿಗೆ ಬಾಳೆಹಣ್ಣನ್ನು ತಿನ್ನಿಸುತ್ತಿದ್ದಾರೆ. ಇಲ್ಲಿ ಗೋಶಾಲೆಯಲ್ಲಿ ಬೆಳಿಗ್ಗೆ 8 ಗೋಪೂಜೆ ನಡೆಯುತ್ತದೆ. ಸಾಯಂಕಾಲದವರೆಗೂ ಇದು ಮುಂದುವರಿಯುತ್ತದೆ. ಬೇರೆ ಬೇರೆ ಜನರು ಬೇರೆ ಬೇರೆ ಸ್ಥಳಗಳಿಂದ ಬಂದು ಇಲ್ಲಿ ಗೋಪೂಜೆಯನ್ನು ಮಾಡ್ತಾರೆ. ಹಾಗೆಯೇ ಹಲವಾರು ಭಜನಾ ಮಂಡಳಿಯವರು ಬಂದು ಭಜನೆ ಸೇವೆಯನ್ನು ಕೂಡ ನಡೆಸಿಕೊಡುತ್ತಾರೆ. ಗೋಶಾಲೆಯಲ್ಲಿ ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯೂ ಕೂಡ ಇತ್ತು. ಇಲ್ಲಿ ನೋಡಿ, ನಮ್ಮ ಪ್ರೀತಿಯ ಸೌಮ್ಯ ಗೋಪೂಜೆಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡುತ್ತಿದ್ದಾರೆ. ಹೀಗೆ ವಿವಿಧೆಡೆಗಳಿಂದ ಜನರು ಬಂದು ಶ್ರದ್ಧಾಭಕ್ತಿಯಿಂದ ಗೋಪೂಜೆಯನ್ನು ಮಾಡಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಗೋಮಾತೆಯನ್ನು ಪ್ರಾರ್ಥಿಸುತ್ತಾರೆ. ಬಿಡುವು ಸಿಕ್ಕಾಗ ಒಮ್ಮೆ ನಿಮ್ಮ ಕುಟುಂಬದೊಂದಿಗೆ ಶ್ರೀ ವೆಂಕಟರಮಣ ಗೋಶಾಲೆಯನ್ನು ಭೇಟಿಯಾಗಲು ಮರೆಯದಿರಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸ್ತೇನೆ. ನೀವು ಈ ವಿಡಿಯೋವನ್ನು ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಲು ಮರೆಯದಿರಿ. ಹಾಗೂ ನಮ್ಮ ವೀಕ್ಷಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಮಾಡಲು ಮರೆಯದಿರಿ. ಇಲ್ಲ